ಸೆನ್ಸಸ್ಗೆ ಬಂದಿದ್ದ ಶಿಕ್ಷಕಿಯ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿದ್ದು ಮುಖ, ಕೈ, ಕಾಲು, ದೇಹದ ಹಲವು ಭಾಗಗಳಿಗೆ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆಯು ಹಾಸನ ಜಿಲ್ಲೆಯ ಬೇಳೂರು ಪಟ್ಟಣದ ನೆಹರು ನಗರ ಜೈ ಭೀಮ್ ನಗರದಲ್ಲಿ ನಡೆದಿದೆ. ನಾಯಿಗಳ ದಾಳಿಯಿಂದ ಶಿಕ್ಷಕಿಯನ್ನು ಬಚಾವ್ ಮಾಡಲು ಬಂದ 7 ಜನಕ್ಕೆ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿದೆ. ಪಟ್ಟಣದ ಜಿಎಚ್ಪಿಎಸ್ ಶಾಲೆಯ ಶಿಕ್ಷಕಿಯಾಗಿರುವ ಚಿಕ್ಕಮ್ಮ ಅವರಿಗೆ ನೀಡಿದ್ದ ಸಮೀಕ್ಷೆಯನ್ನು ಮುಗಿಸಲು ಕಡೆಯ ದಿನವಾಗಿದ್ದು, ನವೀನ್ ಎಂಬುವವರ ಮನೆಗೆ ಸೆನ್ಸಸ್ಗೆ ಪತಿ ಶಿವಕುಮಾರ್ ಜೊತೆಗೆ ತೆರಳಿದ್ದರು. ಈ ವೇಳೆ ದಾಳಿ ಮಾಡಿರುವ 10ಕ್ಕೂ ಹೆಚ್ಚು ಬೀದಿ ನಾಯಿಗಳು ಚಿಕ್ಕಮ್ಮರಿಗೆ ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿದೆ. ಪತ್ನಿಯನ್ನು ಬಿಡಿಸಿಕೊಳ್ಳಲು ಬಂದ ಪತಿ ಶಿವಕುಮಾರ್ಗೂ ಬೀದಿ ನಾಯಿಗಳು ಕಚ್ಚಿದ್ದು, ಇದನ್ನು ಕಂಡು ಪತಿ ಪತ್ನಿಯನ್ನು ಬಚಾವ್ ಮಾಡಲು ಬಂದ ಧರ್ಮ, ಪೃಥ್ವಿ, ಸಚಿನ್ ಸೇರಿ 7 ಮಂದಿಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದೆ. ಅಲ್ಲೇ ಆಟವಾಡುತ್ತಿದ್ದ 5 ವರ್ಷದ ಬಾಲಕ ಕಿಶನ್ ಮೇಲೂ ದಾಳಿ ಮಾಡಿ ಕಚ್ಚಿದೆ. ತೀವ್ರವಾಗಿ ಗಾಯಗೊಂಡಿರುವ ಶಿಕ್ಷಕಿ ಚಿಕ್ಕಮ್ಮ ಹಾಗೂ ಉಳಿದ ಗಾಯಾಳುಗಳಿಗೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿದೆ. ಮಾಡಲ್ಲ ಅಂತ ಯಾರಾಗಿದ್ದಾರೆ ಸರ್? ಈಗ ಗಂಟಿ ಏನೋ ಮಾಡಲ್ಲ ಅಂತ ಹೇಳಿದಾರ. ಈಗ ಗಂಟಿ ಮಾಡಕ್ ಬಂದಾಗ ನಾಯಿ ಕಚ್ಚಿದೆ ಅವರಿಗೆ, ಮುಖ, ಕೈ, ಕಾಲು ಎಲ್ಲರಿಗೂ. ಈಗ ಬದಲಾವಣೆ ಮಾಡಕ್ಕೆ ತಹಸೀಲ್ದಾರ್ ಸರ್ ಹತ್ರ ಮಾತಾಡ್ತೀವಿ ನಾವೀಗ. ಈಗ ಅವ್ರು ಮಾಡಕ್ ಆಗಲ್ಲ, ಬೇರೆ ವ್ಯವಸ್ಥೆ ಮಾಡ್ಕೊಳಕ್ಕೆ. ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಬೀದಿ ನಾಯಿ ಹಾವಳಿ ಇರ್ಬೋದು, ಬೇರೆ ತುರ್ತಾಗಿ ಹೋಗ್ತಕ್ಕಂಥ ಕಾಲು ಕೀಲು ಮತ್ತೊಂದು ಏನಾಗಿದೆ, ಇದಕ್ಕೆ ಸರ್ಕಾರ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಆಗ್ರಹವನ್ನು ಮಾಡ್ತೀನಿ. ನವೆಂಬರ್ 2ರಲ್ಲಿ ಜೈ ಭೀಮ್ ಬೀದಿಯಲ್ಲಿ ಇವತ್ತು ಹೋದಂಥ ಟೀಚರ್ಸ್ಗಳ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಹುಚ್ಚು ನಾಯಿ ಸುಮಾರು 6 ಜನಕ್ಕೆ ಸೀರಿಯಸ್ ಆಗಿ ಮಾಡಿದೆ. ಅದರಲ್ಲಿ 3 ಜನಕ್ಕೆ ತುಂಬ ಸೀರಿಯಸ್ನೆಸ್ ಇರ್ತಕ್ಕಂಥದ್ದು. ಆ 3 ಜನನ್ನ ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ DHO ಅವರಿಗೆ ಮಾತಾಡಿ ಅಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು. ಅವ್ರನ್ನ ಸರ್ಕಾರಿ ನೌಕರರ ಮೇಲೆ ವಿಶೇಷವಾಗಿ ನಮ್ಮ ಟೀಚರ್ಸ್ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಕಾಲಾವಕಾಶವನ್ನು ಕೊಟ್ಟು ಈ ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು. ಆದರೆ ಅಲ್ಪ ಕಾಲದಲ್ಲಿ ಇಷ್ಟೊಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಹಾಕೋದ್ರ ಮುಖಾಂತರ ಇವತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಶಿಕ್ಷಕರು ಕುಗ್ಗೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಟವರ್ ಸಮಸ್ಯೆಗಳು ಜಾಸ್ತಿ ಇದೆ. ಆ ಟವರ್ ಸಮಸ್ಯೆ ಇಲ್ಲ ಅಂತಂದರೆ ಇವರು ಟಾರ್ಗೆಟ್ ಕೊಟ್ಟಿರ್ತಾರೆ, ಒಂದು 300 ಮನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ಯಾವ ರೀತಿ ಮಾಡೋದಕ್ಕೆ ಸಾಧ್ಯ? ಇಂಥ ಸಂದರ್ಭದಲ್ಲಿ ಈ ಬೀದಿ ನಾಯಿಗಳು ಅರ್ಜೆಂಟ್ ಹೋಗ್ತಕ್ಕ ಸಂದರ್ಭದಲ್ಲಿ ಕೆಲವು ಕಡೆ ಮಲೆನಾಡು ಭಾಗದಲ್ಲಿ ಆನೆಗಳ ಕಾಟ ಇದೆ, ಆ ಕಡೆ ನಮ್ಮ ಜಾವಗರ ಭಾಗದಲ್ಲಿ ಚಿರತೆ. ಯೋಗೀಶ್, V4 ನ್ಯೂಸ್, ಹಾಸನ. Inspiring excellence since 1985, the Dr. M.V. Shetty Memorial Trust Institutions, founded by late Dr. M. Ram Gopal Shetty, has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy and special school. Quality education, high professionalism and overall development is the hallmark of Dr. M.V. Shetty Memorial Trust Institutions. The programs offered by the Trust: Bachelor programs, BSc Nursing, Post-Basic BSc Nursing, Bachelor of Physiotherapy, Bachelor of Speech and Hearing, Bachelor of Medical Lab Technology, Bachelor of Education, Bachelor of Social Work, Bachelor of Computer Applications, Master Programs, MSc Nursing, Master of Physiotherapy, Master of Speech and Hearing, Master of Medical Lab Technology, Master of Social Work, Doctoral Programs, PhD in Physiotherapy, PhD in Speech and Hearing, Diploma Programs, General Nursing and Midwifery, Diploma in Medical Lab Technology, PG Diploma in Bharatanatyam. Contact Academic Associate. Mobile number 9483414480.